ಒಂಜಿ ಸತಿ ಕಂಡದ ಪುನಿಟು ತೂಯೇ ನಿನನು ಮನದಾನಿ ಇಲ್ಲದ ಫುಲ್ಲು ಸೂಪರ್ ಶೋಕ್ ಆಗ್ತದೆ, ಶೋಕ್ ಆಗ್ತದೆ. ಸೂಪರ್ ಫ್ಯಾಮಿಲಿ ಆಗ್ತದೆ. ಫೈಟಿಂಗ್ ಆಡು ಪ್ರತಿಯೊಂದು ಆಟ ಸೂಪರ್ 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 ಹಿಟ್ ಆಗ್ತದೆ. ಭಾರಿ ಖುಷಿ ಆಂಡ್ ಸೂಪರ್ 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 ಇತ್ತು. ನಾರ ಪರ್ದು ಮಾತ್ರ ಭಯಂಕರ ಹಿಟ್ ಆಯ್ತು ಸ್ಟಾರ್ಟಿಂಗ್ ಇಂದ. ಚೆನ್ನಾಗಿ ಸೂಪರ್ ಆದಿತ್ತು. ಸೂಪರ್ 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 ಆಗಿತ್ತು. ಜವನಗೆ ಸೂಪರ್ ಅಂತಹ ಮೋಹ ಸೂಪರ್ 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 ಭಾರಿ ಶೋಕ್ ಇತ್ತು. ಸೂಪರ್ ಪಿಕ್ಚರ್. ಸೂಪರ್ ಗುಡ್ ಮೂವಿ. ಸೂಪರ್ ಮೂವಿ. ಟೋಟಲಿ ಎಂಟರ್ಟೈನಿಂಗ್. ಭಾರಿ ಶೋಕ್ ಆಯ್ತು. ಭಾರಿ ಎಂಟರ್ಟೈನ್ಮೆಂಟ್ ಇತ್ತು. ಮೂಜಿ ಅಂತ ಆ್ಯಕ್ಟಿಂಗ್ ಭಾರಿ ಸೂಪರ್ ಆಯ್ತು. ಭಾರಿ ಶೋಕ್ ಆಯ್ತು ಮೂವಿ. ಎಂಟರ್ಟೈನ್ಮೆಂಟ್ ಮೂವಿ. ರಿಯಲಿ ಎಂಟರ್ಟೈನ್. ಸೂಪರ್ 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 ಇತ್ತು ಮೇಡಮ್. ಸೂಪರ್ ಉಂಟು ಸೂಪರ್ ಸೂಪರ್ ಶೋಕ್ ಆತನ್. ಸೂಪರ್ ಆತನ್. ಎಡ್ಡೆ ಸೂಪರ್ ಆಯ್ತು. ಸೆಕೆಂಡ್ ಹಾಫ್ ಸೂಪರ್ ಸೂಪರ್ ಒಳ್ಳೆದಾಗಿತ್ತು. ಮಸ್ತ್ ಶೋಕ್ ಉಂಟು, ಮಸ್ತ್ ಶೋಕ್ ಉಂಟು. ಸೂಪರ್ ರೋಮಾಂಚರ್ ಗಿರ್ಗಿರ್ ಮಂಡಲ ಸೂಪರ್ ಸೂಪರ್ ಎಡೆ ಮೂವಿ ಎಡೆ ಕಾನ್ಸೆಪ್ಟ್ ಸೂಪರ್ ಆತಂದು ಇಂದ ನಮ್ಮ ಪೃಥ್ವಿ ಅಂಬಾರಿಗೆ ಇಂದೆಟ್ ಒಂಜಿ ಹೊಸ ಅಧ್ಯಾಯನ ಸುಡೋ ಸ್ಟಾರ್ಟ್ ಆಪುನು ಗಿರಿಗಿಟ್ ಅಂಚಾಂಡ ಅಂಚನೆ ಆಟಿಡ್ ಒಂಜಿ ದಿನ ಸೂಪರ್ ಹಿಟ್ ಆಪುನು ಇಟ್ಟಿದ್ದಾರೆ ಪಾತೆರಿಜ್ಜಿ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಪೃಥ್ವಿ ಅಂಬಾರ್ ಹೈಲೈಟ್ ಮೂವಿದು. ಆರ್ಟಿಕಲ್ ಸಾಂಗ್ ಚೆನ್ನಾಗಿದೆ, ಎಲ್ಲರೂ ನೋಡಬೇಕು, ಪ್ರೋತ್ಸಾಹಿಸಬೇಕು. ಆಟಿಡ್ ಒಂಜಿ ದಿನ ವೆರಿ ಗುಡ್ ಪಿಕ್ಚರ್. ಭಾರಿ ಎಡ್ಡೆ ಉಂಡು, ಎಡ್ಡೆ ಸ್ಟೋರಿ ಜೋಕ್ಸ್ ಪೂರ ಮಿಕ್ಸ್ ಭಾರಿ ಎಡ್ಡೆ ಪಿಕ್ಚರ್. ಪ್ಲೀಸ್ ಮಾತೆರ್ಲ ತುಳಿ. ತುಂಬ ಚೆನ್ನಾಗಿದೆ. ತುಂಬಾ ಚೆನ್ನಾಗಿತ್ತು. 100 ಡೇಸ್ ಗ್ಯಾರಂಟಿ. ಟಾಪ್ ಆಯ್ತು. ನೈಸ್ ಮೂವಿ, ಮ್ಯೂಸಿಕ್ ಚೆನ್ನಾಗಿತ್ತು, ಹೀರೋಯಿನ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ಸೂಪರ್ ಮೂವಿ, ಒಳ್ಳೆಯದಾಗಲಿ ಅವರಿಗೆ. ಓಕೆ, ಥ್ಯಾಂಕ್ ಯು. ಸೂಪರ್ ಆಗಿತ್ತು. ಅಮೇಸಿಂಗ್ ಕಾಮಿಡಿ, ಎಂಜಾಯ್ಡ್ ಕಾಮಿಡಿ. ತೆಲುಗು ಪಿಕ್ಚರ್ ನೋಡಿದಾಗ ತುಂಬ ಒಳ್ಳೆಯದಾಗಿದೆ. ತುಂಬ ಎಲ್ಲರೂ ನೋಡುವ ಫ್ಯಾಮಿಲಿ ಕೂತ್ಕೊಂಡು ಒಳ್ಳೆ ಬಂದಿದೆ. ವೆರಿ ನೈಸ್ ಮೂವಿ. ಪೃಥ್ವಿ ಅಂಬರ್ ಆ್ಯಂಡ್ ನಿರೀಕ್ಷಾ ಶೆಟ್ಟಿ ರಾಕ್ಸ್. ಪೃಥ್ವಿ ಆ್ಯಂಡ್ ನಿರೀಕ್ಷಾ ರಾಕ್ಸ್. ಫಸ್ಟ್ ಎಕ್ಸ್ಪೀರಿಯನ್ಸ್ ಉಂಡು ಫಸ್ಟ್ ಮೂವಿ ಆಟಿಡ್ ಒಂಜಿ ದಿನ ಎನ್ನು ನೆಡ್ಲ ಲಾಯ್ಕ್ ಮೂಡ್ದು ಬರ್ತದೆ. ಸೊ ಮಾತ ಟೀಮ್ದ ಕಡೆ ಹಿಡಿದು ಮಾತಿರಲ್ಲ ಆಲ್ ದ ಬೆಸ್ಟ್. ಒಂದು ಹಿಟ್ಟಾದ ಮಾತೆರೆಗ್ಲ ಎಡ್ಡ ಆಪರ್ಚುನಿಟಿ ಕೊಡು. ಮಾತೆರ್ನೆಲ್ಲ ಪ್ರತಿ ಒಂಜಿ ರೋಲ್ಲ ವಂಡರ್ಫುಲ್ ಆದ ಬರ್ತದೆ. ಸೊ ಹೋಪಿಂಗ್ ಫಾರ್ ಆಲ್ ದ ಬೆಸ್ಟ್. ಸೂಪರ್ ಇದೆ. ಸೂಪರ್ ಒನ್ ಸ್ಟಾರ್ 6 ಸೂಪರ್ ಇಟ್ಸ್ ವೆರಿ ಸೂಪರ್ ಆಕ್ಷನ್ ಸೂಪರ್ ಫಸ್ಟ್ ಹಾಫ್ ಕಾಮಿಡಿ ಉಂಟು, ಫುಲ್ ಉಂಟು ತೂವಲ್ಲಿ. ಫಸ್ಟ್ ಹಾಫ್ ಫುಲ್ ಎಡ್ಡೆ ಕಾಮಿಡಿ ಬಂತಿದ್ದಾರೆ. ಓಕೆ, ಸೆಕೆಂಡ್ ಹಾಫ್ ಫುಲ್ ಒಂದು ಫೈಟ್ ಸೀನ್ ಎಡ್ಡೆ ಬಂತಿದ್ದಾರೆ ಮೂವಿ. ಸೂಪರ್ ಆಯ್ತು, ಸೂಪರ್ ಭಾರಿ ಲೈಕ್ ಶೋಕ್ ಆತ ನವಿ. ಸೂಪರ್. ತುಳುನಾಡು ಈತನೆಡೆ ಬತ್ತಿನ ಮೂವಿ ಒಂಚೂರು ಎಡ್ಡೆ ಕಾನ್ಸೆಪ್ಟ್ ಎಡ್ಡೆ ಸ್ಟೋರಿ ಲೈನ್ ಇತ್ತಿನ ಮೂವಿ. ಸೊ ಅಂಚದಕ್ಕೆ ನಾ ಕಾಮಿಡಿಲುಂಡು ಸ್ಟೋರಿಲುಂಡು ಅಂಚದ ಮಾತ ಒಂದು ಫ್ಯಾಮಿಲಿದಾಗಲು ಒಟ್ಟಿಗೆ ಬರ್ತದೆ ತೋಡು ಬಂದು ನಂಗೆ ಏನಂದಿಲ್ಲ. ಫಸ್ಟ್ ಮಸ್ತ್ ಎಂಟರ್ಟೈನ್ಮೆಂಟ್. ಪೃಥ್ವಿ ಅಂಬಾರ್ ಆ್ಯಕ್ಟಿಂಗ್ ಒಂದು ಸೂಪರ್. ಸೂರಜನ ಮಸ್ತ್ ಶೋಕ್ ಆದನು. ಆಲ್ ದಿ ಬೆಸ್ಟ್ ಹೋಲ್ ಟೀಮ್. The movie was good and it was a very different movie and I like my brother's character. ಮಸ್ಟ್ ವಾಚ್ ಮೂವಿ. ಸೂಪರ್ ಆಗಿದೆ, ಒಳ್ಳೆಯದು ಮೂವಿ. ಖುಷಿ ಆವೊಂದುಂಡು ಆ್ಯಕ್ಚುಲಿ. ನಾನು ಅವತ್ತು ಓಡ್ ವೀಕೆಂಡ್ಗೆ ಎಂಚ ಜನ ಕಲ್ತೆತನ್ ಬೇರೆ ಪ್ರೀಮಿಯರ್ ಶೋ ಎಡ್ಡೆಡ್ ನಡತ್ತಂಡು. ಎವ್ರಿಬಡಿ ಹ್ಯಾಸ್ ಎಕ್ಸೆಪ್ಟೆಡ್ ದ ಮೂವಿ. ನನ್ನ ತೂಕ 6ಗೆ ರಿಲೀಸ್ ಉಂಡು. ಮಾತೆಲ್ಲ ಪಿರೋರ ಬತ್ತು ತುಪ್ಪಾರ. ಓಕೆ, ಸೊ ಓಕೆ ಮಸ್ತ್ ಖುಷಿ ಆವೊಂದುಂಡು ಎಂದು 6ಗೆ ಫಸ್ಟ್ ಶೋ ಬತ್ತದ ತೂಲೆ ಎಂಗ್ಲೆಗ್ ನಲ್ಲ ಖುಷಿ ಆಪಂಡು. ಫ್ಯಾಮಿಲಿ ಫ್ರೆಂಡ್ಸ್ ಮಾತೆರನ್ ಲೆತೊಂದು ಬಲೆಂದು ಬಂದೊಂದು ಎಂಗ್ಲ ಮೂವಿ ಒಂಜಿ ಟೀಮ್ ಆದ ಮಸ್ತ್ ಬಂಗ ಬರ್ತದ ಮಂದಿನ ಅಂಚಿನ ಮೂವಿ. ಐನು ಗೆಂದವನ ನಿಖಲ್ನ ಕೈಟುಂಡು. ಸೊ ಮಾತೆರ್ಲ ಬಲೆ ಮೂವಿ ತೂಲೆ ಎಂಕ್ಲೆ ಸಪೋರ್ಟ್ ಮಂತ್ಲೆ. ಥ್ಯಾಂಕ್ ಯು. ಕಾಮಿಡಿ ಎಡ್ಡೆ ಉಂಡು ಮೂವಿ. ಫಸ್ಟ್ ಹಾಫ್ ಬೊಕ ಸೆಕೆಂಡ್ ಹಾಫ್ ಐಡ್ಲ ಎಡ್ಡೆ ಉಂಡು.
ಮ್ಯೂಸಿಕ್ ಅಲ್ಟಿಮೇಟ್. ಸೂಪರ್ ಮೂವಿ. ಓಕೆ ಸೂಪರ್ ಇತ್ತು ಮ್ಯೂಸಿಕ್ ಸಾಂಗ್ ಅಂತೂ ಸೂಪರ್. ಮಾತ ವ್ಯೂವರ್ಸ್ ಆವಡು ಅದನ್ನ ಪೂರ ಸಪೋರ್ಟರ್ಸ್ ಮಾತ ಇರಲಿ ಈ ಜನ ಬಂದಾಗ ಭಾರಿ ಖುಷಿ ಆಪುಂಡು ಆ್ಯಂಡ್ ಒಂದು ಕ್ರೆಡಿಟ್ 100% ನಮ್ಮ ಪ್ರೊಡ್ಯೂಸರ್ಸ್ ಆ್ಯಂಡ್ RK ಸರ್ ಪ್ರೊಡಕ್ಷನ್ ಆ್ಯಂಡ್ ನನ್ನ ಸ್ಟೂಡೆಂಟ್ ಹ್ಯಾರಿಸ್ ನಮ್ಮೊಟ್ಟಿಗೆ ಇಜ್ಜೇರು ಆರೆಗೆ 100% ಸೇರೋದು ಆ್ಯಂಡ್ ಆಟಿ ಕಳಂಜ ಅವಡು ಬಕೊಂಜಿ ರೆಡ್ ಸಾಂಗ್ಸ್ ಅವಡು ಮಾತ ಸಕ್ಸಸ್ ಮಲ್ಕೊಡ್ರಿ ಇಡೀ ತುಳುನಾಡು. ಥ್ಯಾಂಕ್ ಯು ತುಳುನಾಡು. ಮಾತೆಲ್ಲ ಥ್ರಿಲ್ಲರ್ ತರ ಅಂದ್ರೆ ಕ್ಯಾರೆಕ್ಟರ್ ತೂಲೆ ನಿಕ್ಲು ಆಡಿಯನ್ಸ್ ಅದು ನಿಕ್ಲು ತೂಲೆ 6ನೇ ತಾರೀಕಿಗೆ ನಿಕ್ಲೆ ಒಂಜಿ ಎಡ್ಡೆ ಎಂಟರ್ಟೈನ್ಮೆಂಟ್ ವಿತ್ ಒಂಜಿ ಎಡ್ಡೆ ಸ್ಟೋರಿ ಕತೆ ಉಂಡು ನೆಟ್ಟು ನಿಕ್ಲು ಮಿಸ್ ಮಲ್ಪೊರ್ಜಿ ಖಂಡಿತವಾದ ತೂಲೆ ಈ ಸಿನಿಮಾ ಅಂದು ಪನ್ಪೇನು ನಿಕಲ್ನ ಪೂರ ಸಪೋರ್ಟ್ ಬರ್ತದೆ. ದಯವಿಟ್ಟು ಎಲ್ಲ 6ನೇ ತಾರೀಕು ಬರ್ತದೆ ನಿಕ್ಲು ಥಿಯೇಟ್ರಿಗೆ ಬರ್ತದೆ ಪಿಕ್ಚರ್ ತೂದು ಎಂಕಲ್ನ ಪೂರ ಆಶೀರ್ವಾದ ಮಾಡ್ಕೊಂಡು ಬಂದು ನಾನು ಏನು ಖಂಡಿತವಾಗ್ಲೂ ನಿಮಗೆ ತುಂಬ ಇಷ್ಟ ಆಗುತ್ತೆ. ಒಳ್ಳೆ ಕಾಮಿಡಿ ಇದೆ, ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ರು. ನಾನು ನೋಡ್ತಾ ಇದ್ದೆ ಥಿಯೇಟ್ರಲ್ಲಿ ಯಾವ್ಯಾವ ಸೀನ್ಗೆ ಅಂತ ನಗ್ತಾ ಇದ್ದಾರೆ ಅಂತ. ಪ್ರತಿಯೊಂದು ಸೀನ್ಗೂ ಜನ ಬಿದ್ದು ನಗ್ತಾ ಇದ್ರು. ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಡಿಸೆಂಬರ್ 6ಕ್ಕೆ ಎಲ್ಲ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗ್ತದೆ. ದಯವಿಟ್ಟು ಬಂದು ನೋಡಿ, ನಿಮ್ಗೆ ಖಂಡಿತ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಮಸ್ತ್ ಖುಷಿ ಆಗುಂಡು ಇನಿ ಪ್ರೀಮಿಯರ್ ಶೋ ಆಯ್ತು 2 ಶೋ ದಿತ್ತ ಕುಡ್ಲಾಡು ಭಾರತ್ ಬಿಗ್ ಸಿನಿಮಾಸ್ ಜನಗಳ ರಿಯಾಕ್ಷನ್ ತೋದು ಭಾರಿ ಖುಷಿ ಆಗುಂಡು. ದಿವಂಗತ ಹ್ಯಾರಿಸ್ ಕೊನಜಕಲ್ಲಿ ಎಂಚಿನ ಕನ ತೋದಿತ್ತನ ಅವು ಇನ್ನು ನಿಜ ಒಂದು ಪನೋಲಿ ಡಿಸೆಂಬರ್ 6ನೇ ತಾರೀಕು ಪ್ರತಿಯವರೆಗೆಲ್ಲ ತೂಪಿನ ಒಂದು ಅವಕಾಶ ತಿಕ್ಕೊಂಡು ಥಿಯೇಟರ್ ತೆಲುಪುನ ಅವಕಾಶ ತಿಕ್ಕೊಂಡು ಖುಷಿ ಆಗುಂಡು. ಮಸ್ತ್ ಖುಷಿ ಆಗುಂಡು ತೂಕ ಡಿಸೆಂಬರ್ 6ನೇ ತಾರೀಕು ಮಾತಾಗಲ್ಲ ಥಿಯೇಟರ್ ಬರೋಡು ಬಂದ್ಕೇನು ಆಟಿಡೆ 30 ದಿನ ಸೋಣಗು ಪೇನ ಆಟಿದ ಹ್ಯಾರಿಸ್ ಕೊಣಜಕಲ್ ರಚನೆ ಮಾಡಿ ನಿರ್ದೇಶನ ಮಾಡಿರುವಂತಹ ಒಂದು ತುಳುನಾಡಿನ ಜನತೆಗೋಸ್ಕರನೇ ಸ್ಪೆಷಲಿ ಮಾಡಿರುವಂಥ ಒಂದು ಸಿನಿಮಾ. ತಾವೆಲ್ಲರೂ ಕೂಡ ಬಂದು ಡಿಸೆಂಬರ್ 6ನೇ ತಾರೀಕು ತುಳುನಾಡಿನಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ತಾವು ಬಂದು ನೋಡಿ ನಮ್ಮನ್ನು ಗೆಲ್ಲಿಸ್ಬೇಕು ಅಂತ ಹೇಳಿ ಕೇಳ್ಕೊತೀನಿ. ಖಂಡಿತವಾಗ್ಲೂ ನಿಮಗೆ ತುಂಬ ಇಷ್ಟ ಆಗುತ್ತೆ. ಒಳ್ಳೆ ಕಾಮಿಡಿ ಇದೆ, ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ರು. ನಾನು ನೋಡ್ತಾ ಇದ್ದೆ ಥಿಯೇಟ್ರಲ್ಲಿ ಯಾವ್ಯಾವ ಸೀನ್ಗೆ ಅಂತ ನಗ್ತಾ ಇದ್ದಾರೆ ಅಂತ. ಪ್ರತಿಯೊಂದು ಸೀನ್ಗೂ ಜನ ಬಿದ್ದು ನಗ್ತಾ ಇದ್ರು. ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಡಿಸೆಂಬರ್ 6ಕ್ಕೆ ಎಲ್ಲ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗ್ತದೆ. ದಯವಿಟ್ಟು ಬಂದು ನೋಡಿ, ನಿಮ್ಗೆ ಖಂಡಿತ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಆಟಿಡೊಂಜಿ ದಿನಿಯ ಇನ್ನಿಯೇ ಇತ್ತನೆ ಈ ಕಳಿಗಳೇ ಕಲಪಿನಿ ಬೇ ಡಿಸೆಂಬರ್ 6ನೇ ತಾರೀಕು ಬಲೆ ತುಲೆ